ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ವಿಭಿನ್ನವಾದ ತ್ವರಿತ ಸೇವೆ ಅಭಿಯಾನ ಇಂದು ಮಹಾನಗರ ಪಾಲಿಕೆ ಕಮಿಷನರ್ ಬಿವಿ ಅಶ್ವಿಜ ನೇತೃತ್ವದಲ್ಲಿ ನಡೆಯಿತು. ತ್ವರಿತ ಅಭಿಯಾನ ಕಾರ್ಯಕ್ರಮದಲ್ಲಿ 1,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು. ಸ್ಥಳದಲ್ಲೇ ಸಾರ್ವಜನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾದ ಪಾಲಿಕೆ ಅಧಿಕಾರಿಗಳು ಜನನ ಮರಣ ಪತ್ರದ ಹೆಸರು ತಿದ್ದುಪಡಿ, ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ, ಕುಡಿಯುವ ನೀರಿನ ಸಮಸ್ಯೆ, ಯುಜಿಡಿ ಸಮಸ್ಯೆಯನ್ನು ಬಗೆಹರಿಸಲಾಯಿತು. ರಸ್ತೆ ಸಮಸ್ಯೆ ಸೇರಿದಂತೆ 10 ದೂರುಗಳನ್ನು ಆಲಿಸಿ ಕೆಲವು ದೂರುಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡಲು ಮುಂದಾದರು. ಪ್ರತಿ ತಿಂಗಳ ಕೊನೆಯ ಶುಕ್ರವಾರ ತ್ವರಿತ ಸೇವೆ ಅಭಿಯಾನ ಹಮ್ಮಿಕೊಂಡಿರುವ ಪಾಲಿಕೆ ಸಿಬ್ಬಂದಿಗಳ ಪ್ರಯತ್ನಕ್ಕೆ ತುಮಕೂರು ನಗರ ನಿವಾಸಿಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಾ ಇದೆ. ನಿಮಗೆ ವೀಲ್ ಚೇರ್ ಅಪ್ಲೈ ಮಾಡಿದ್ದೀರಾ? ವೀಲ್ ಚೇರ್ ಕೊಟ್ಟಿದ್ದಾರೆ. ನೀವು ಸರ್ಟಿಫಿಕೇಟ್ ಏನು ಕೇಳಿದವ? ಹೌದಾ? ಏನು ಓದಿದ್ದೀರಾ? ಏನು ಹೇಳಿದ್ರವ? ಕೊಡ್ತೀವಿ ಅಂತ ನೆಕ್ಸ್ಟ್ ಆಯ್ತವ, ಒಳ್ಳೆದಾಗಲಿ.